ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ವತಿಯಿಂದ ಹೋಟೆಲ್ ಕಾರ್ಮಿಕರಿಗೆ ಹಾಗೂ ರೆಸ್ಟೋರೆಂಟ್ ಸಿಬ್ಬಂದಿಗಳಿಗೆ ಉಚಿತ ಲಸಿಕೆ ಕಾರ್ಯಕ್ರಮವು ನಗರದ ದೀಪಾ ಕಂಫರ್ಟ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ದೀಪಾ ಕಂಫರ್ಟ್ ಹೋಟೆಲ್ನ ಸಭಾಂಗಣದಲ್ಲಿ ಮಂಗಳೂರು ಹೋಟೆಲ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕೊರೋನಾ ಸಂದರ್ಭದಲ್ಲಿ ಜನರು ಆರ್ಥಿಕತೆಯಲ್ಲಿ ತೀವ್ರ ತೊಂದರೆಯಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ಲಸಿಕಾ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಕೊರೋನಾದ ಸಂಕಷ್ಟದ ಕಾಲಘಟ್ಟದಲ್ಲಿ ಜನ ಬಹಳಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಬಹಳಷ್ಟು ಜನ ಕೆಲಸವನ್ನು ಕೂಡ ಕಳ್ಕೊಂಡಿದ್ದಾರೆ. ಇವತ್ತು ಹೋಟೆಲ್ ಉದ್ಯಮ ಕೂಡ ಬಹಳಷ್ಟು ಆರ್ಥಿಕವಾದಂತಹ ಸಂಕಷ್ಟದಲ್ಲಿ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೇವೆ. ಇವತ್ತು ಈ ಒಂದು ಕೊರೋನಾದ ಕಾಲಘಟ್ಟದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ವ್ಯಾಪಾರ ಇಲ್ಲದೆ ಅವರು ಬಹಳಷ್ಟು ಸಂಕಷ್ಟದಲ್ಲಿ ಇರತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ದೇಶದ ಎಲ್ಲ ನಾಗರಿಕರಿಗೆ 18 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಲ್ಲರಿಗೂ ಕೂಡ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಉಚಿತವಾದಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ರಾಜಗೋಪಾಲ್ ರೈ ಅವರು ಮಾತನಾಡಿ, ಪ್ರತಿಯೊಬ್ಬ ಕಾರ್ಮಿಕರಿಗೂ ಲಸಿಕೆ ನೀಡುವ ವ್ಯವಸ್ಥೆಯನ್ನ ಮಾಡಬೇಕು. ಈ ಮೂಲಕ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಹೇಳಿದ್ರು. ನಮ್ಗೆ ಗೊತ್ತಿದೆ, ವ್ಯಾಕ್ಸಿನೇಷನ್ ಕೊಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಸ್ವಲ್ಪ ಜನ ಹೆದರಿಕೆ. ಈ ಹೋಟೆಲ್ ಕಾರ್ಮಿಕರಿಗೆ ಸಹ ಎಲ್ಲಿ ಹೋಗಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಯಾವ ರೀತಿ ಇದನ್ನು ವ್ಯಾಕ್ಸಿನೇಷನ್ ತಗೊಳ್ಬೇಕಂತ ಹೇಳುವಂಥ ಗೊಂದಲಗಳಿದೆ. ಅದನ್ನೆಲ್ಲ ನಿವಾರಿಸಬೇಕಂತ ಹೇಳಿ ಈ ಹೋಟೆಲ್ ಅಸೋಸಿಯೇಷನ್ನ ಮುಖಾಂತರ ಎಲ್ಲರನ್ನು ಒಂದು ಕಡೆ ಸೇರಿಸಿ ಇಲ್ಲಿಗೆ ವೈದ್ಯಾಧಿಕಾರಿಗಳನ್ನೆಲ್ಲ ಕರೆಸಿ ಇಲ್ಲಿ ವ್ಯಾಕ್ಸಿನೇಷನ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದೆ. ನಮ್ಗೆ ಗೊತ್ತಿದೆ, ಎಲ್ಲ ಹೋಟೆಲ್ಗಳ ಕಾರ್ಮಿಕರು ಎಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿದೆ ಅಂತ ಹೇಳಿದರೆ ಅಲ್ಲಿ ಬರುವಂಥ ಗ್ರಾಹಕರಿಗೆ ಸಹ ಒಂದು ಧೈರ್ಯ, ಎಲ್ಲ ವ್ಯಾಕ್ಸಿನೇಷನ್ ಆಗಿದೆ, ಎಲ್ಲರೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದಾರೆ ಅಂತ ಹೇಳುವಾಗ ಎಲ್ಲರಿಗೂ ಗ್ರಾಹಕರಿಗೆ ಒಂದು ತೃಪ್ತಿ ಇದೆ. ಅದಕ್ಕೆ ಬೇಕಾಗಿ ಮತ್ತೆ ಎಷ್ಟೋ ಜನ ನಾನು ನೋಡಿದ್ದೇನೆ, ಎಷ್ಟೋ ಜನ ಈ ಇಂಜೆಕ್ಷನ್ ತಗೊಳ್ಳಿಕ್ಕೆ ಹೆದರ್ತಾ ಇದ್ದಾರೆ. ಹೆದರುವಂಥ ಅಗತ್ಯನೇ ಇಲ್ಲ. ಯಾರು ಇಂಜೆಕ್ಷನ್ ತಗೊಳ್ಳದಿದ್ದಾರೋ ಅವರಿಗೆ ಡೇಂಜರ್, ತಗೊಂಡವರಿಗೆಲ್ಲ. ನಾವು ಎಷ್ಟೋ ಸಲ ನೋಡಿದ್ದೇವೆ, ಬಂದು ಎನ್ನಾಂಡ್ ಅಂತೇಳಿ ಆಗಲಿಲ್ಲ ಅವರಿಗೆ. ಆದರೂ ಅಷ್ಟು ಹೆದರುವಂಥ ವಿಷಯವಿಲ್ಲ. ನೀವು ಇನ್ನು ನಿಮ್ಮ ಒಟ್ಟಿಗಿರುವಂಥ ಯಾರೆಲ್ಲ ಕೊಡಲಿಲ್ಲ ಅವರನ್ನೆಲ್ಲ ನೀವು ಹುರಿದುಂಬಿಸಿ ಇನ್ನು ಮುಂದೆ ಸಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕಿದೆ. ನಿಮಗೆ ಹೋಟೆಲ್ನ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ, ಇಲ್ಲಿದ್ದ ನಿಮ್ಮ ಹೋಟೆಲ್ನ ಯಾರು ದನಿಯವರಿದ್ದಾರೆ, ಮಾಲೀಕರಿದ್ದಾರೆ, ಅವರ ಹತ್ರ ಮಾತಾಡಬೇಕು. ಅವರ ಹತ್ರ ಮಾತಾಡಿ ತಿಳಿಸಿ ಕೊಡುವಂಥ ವ್ಯವಸ್ಥೆಯನ್ನೆಲ್ಲ ಮಾಡ್ತೇವೆ ನಾವು. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ಮಾತನಾಡಿ, ಇವತ್ತು ಹಲವಾರು ಮಂದಿಗೆ ಲಸಿಕೆಯನ್ನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಮಿಕರಿಗೂ ಲಸಿಕೆ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಹೇಳಿದರು. ಇವತ್ತು ಈ ವ್ಯಾಕ್ಸಿನೇಷನ್ ನಾವೀಗ ಹೋಟೆಲ್ ಅಸೋಸಿಯೇಷನ್ ಇದನ್ನು ಆರ್ಗನೈಸ್ ಮಾಡ್ತಾ ಇದೆ. ಜಿಲ್ಲಾಡಳಿತದಿಂದ ವ್ಯಾಕ್ಸಿನೇಷನ್ ನಮಗೆ ಸಪ್ಲೈಯನ್ನು ಮಾಡಿದ್ದಾರೆ. ಎಲ್ಲ ಟೀಮ್ ಜಿಲ್ಲಾಡಳಿತದ ಬರುವಂಥ DHO ಎಲ್ಲ ಟೀಮ್ನವರಿಗೆ ಬಂದಿದ್ದಾರೆ. ಈ ಮುಖಾಂತರವಾಗಿ ಇವತ್ತು 500ಕ್ಕಿಂತ ಹೆಚ್ಚಿನ ಜನರಿಗೆ ನಾವು ಇಂಜೆಕ್ಷನ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಹಾಗೂ ಕಳೆದ ವಾರ ನಮ್ಮ ಲಯನ್ ಸೇವಾ ಮಂದಿರದಲ್ಲಿ ಈಗಾಗಲೇ 400 ಮೆಂಬರ್ಸಿಗೆ 400 ಜನರಿಗೆ ನಾವು ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯಕ್ರಮ ನಾವು ಮಾಡಿ ಮುಗಿಸಿದ್ದೇವೆ. ಅಸೋಸಿಯೇಷನಲ್ಲಿ ಸಾಮಾನ್ಯ ಒಂದು 100-150 ಹೋಟೆಲ್ಗಳನ್ನು ಈಗ ರಿಜಿಸ್ಟರ್ ಆಗಿದೆ. ಈ ಮುಖಾಂತರವಾಗಿ ಎಲ್ಲ ಇರುವಂಥ ಸ್ಟಾಫ್ನವರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಕೊಡುವಂಥ ಒಂದು ಕೆಲಸ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ಇನ್ನೊಂದು 2,500 ಜನದ ನಮಗೆ ಹೆಸರನ್ನು ಅವರು ನೋಂದಾಯಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ ಬರುವ ವಾರ ಇಲ್ಲ ಇದ್ದರೆ ಇನ್ನೊಂದು 2-3 ದಿನಗಳಲ್ಲಿ ಅವರಿಗೆ ಎಲ್ಲರಿಗೆ ನಾವು ಕೊಡುವಂಥ ಒಂದು ಕಾರ್ಯಕ್ಕೆ ನಾವು ಮುನ್ನಡೆಯನ್ನು ನಾವು ಇಡ್ತಾ ಇದ್ದೇವೆ. ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ನಿಶಾಂಕ್ ಸುವರ್ಣ ಮಾತನಾಡಿ, ಹಲವಾರು ಮಂದಿಯ ಸಹಕಾರದೊಂದಿಗೆ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. And for all the employees who have come here today,
and who have supported, and all the hotel members who have supported our association through this tough times. And we anyways finished our first round of vaccination last week at Lion Seva Mandir. We vaccinated about 400 odd hotel staff. Today we are expected to vaccinate over 500 hotel staff. In the coming week we are looking forward to vaccinate about 1,500 hotel staff. Totally about 2,500 numbers is what we are looking at in Bangalore. Hopefully we will complete it successfully. Well, thank you. ಇದೇ ವೇಳೆ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಭೇಟಿ ನೀಡಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಮಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಖಜಾಂಚಿ ಅಬ್ರಾರ್, ಜಂಟಿ ಕಾರ್ಯದರ್ಶಿ ಪ್ರಕಾಶ್ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.